ಅದೆಷ್ಟೋ ಪಾರ್ಕ್ಗಳಿವೆ. ಆದರೆ ಮನಸ್ಸಿಗೆ ಒಂದು ಹಿಡಿಸಿದ್ರೆ ಮತ್ತೊಂದು ಹಿಡಿಸಲ್ಲ. ಯಾವುದಾದ್ರೂ ಕೊರತೆ ಇದ್ದೇ ಇರುತ್ತೆ. ಹೀಗಾಗಿ ರಿಲ್ಯಾಕ್ಸ್ ಆಗೋಣ ಅಂದ್ರೂ ಮನಸ್ಸು ಮುದುಡಿ ಹೋಗುತ್ತೆ. ಹಾಗಾದ್ರೆ ನಾವೊಂದು ಪಾರ್ಕ್ ತೋರಿಸ್ತೇವೆ. ಅಲ್ಲಿ ಹೋದ್ರೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಹಾಗಾದ್ರೆ ಈ ಪಾರ್ಕ್ ಯಾವುದು ಅಂತೀರಾ? ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗೀರಥಿ. ವಾವ್, ಪಾರ್ಕ್ ಅಂದರೆ ಇದಪ್ಪ. ಒಳಗೆ ಎಂಟ್ರಿ ಕೊಟ್ಟರೆ ಮನಸ್ಸು ಗರಿಬಿಚ್ಚಿ ಹಾರಾಡುತ್ತೆ. ಹಸಿರ ಸಿರಿಯಲ್ಲಿ ಮನಸ್ಸು ಮೆರೆಯಲಿ ಅಂತ ಮನಸ್ಸು ಬಿಚ್ಚಿ ಹಾರಾಡುತ್ತೆ ಈ ಪಾರ್ಕ್. ಅಂದ ಹಾಗೆ ಮಂಗಳೂರಿನ ಮಣ್ಣಗುಟ್ಟಿಯಲ್ಲಿರುವ ಗಾಂಧಿ ಪಾರ್ಕನ್ನು ವೀಕ್ಷಿಸಲು 2 ಕಣ್ಣುಗಳು ಸಾಲತು. ಇನ್ನು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಅದೆಷ್ಟೋ ಪಾರ್ಕ್ಗಳು ಅಭಿವೃದ್ಧಿ ಕಾಣದೆ ಪಾಳು ಬಿದ್ದಿವೆ. ಆದರೆ ಈ ಪಾರ್ಕ್ ಖಾಸಗಿಯವರ ಉತ್ತೇಜನದ ಮೂಲಕ ಅಭಿವೃದ್ಧಿ ಹೊಂದಿದೆ. ಈ ಪ್ರದೇಶದಲ್ಲಿ ಹೆಚ್ಚು ವಸತಿ ಸಮುಚ್ಚಯಗಳಿರುವುದರಿಂದ ಅದೆಷ್ಟೋ ಮಂದಿ ಇಲ್ಲಿಗೆ ಆಗಮಿಸಿ ವಿಶ್ರಾಂತಿ ಪಡೆದುಕೊಳ್ಳುತ್ತಾರೆ. ನಾನು ಭಾರಿ ಸಮಯದಿಂದ ಈ ಪಾರ್ಕ್ ರೀತಿಯ ಫೆಸಿಲಿಟಿ ಒಳ್ಳೆಜ್ ಆ ಡಾಕ್ಟರ್ ಕಿನಿಯರ್ ಸಾಧಾರಣ ಒಂದು ಜೋಕ್ಲೆಗೆ ಒಂದು ಭಾರಿ ಒಂದು ಸೌಕರ್ಯ ಮತ್ತು ಕೊಡ್ತೇವೆ. ಮತ್ತು ಈ ಜೋಕ್ಲೆಗ್ಲ ಪೂರ ರೀತಿಯಲ್ಲಿ ಒಂದು ಭಾರಿ ಸೇಫ್ ಉಂಡು. ಅಂಚೆ ನೀವು ಜಿಮ್ಮದ ಫೆಸಿಲಿಟಿ ಮಲ್ತೇವೆ. ಆ ಪಾರ್ಕ್ ಇಡ್ಲ ಇಜ್ಜಿ ಮೂಲು ಅಂಚೆ ಆ ಪೂರೆಲ್ಲ ಬರ್ತದ್ದು ಒಂದು ತೆಲ್ತೊಂದು ನಲ್ತೊಂದೇ ಪೋಪೇರು ಮೂಲು ಜೋಕ್ಲೆ ಎಲ್ಲ ಭಾರಿ ಖುಷಿ. ನಮ್ಮನೆದ ಜೋಕ್ಲೆಗೆ ಒಬ್ಬನ ಅಂಚಿನ ಒಂದು ನೆಲ್ಲೆ ಕಲೆ ಮಲ್ಲ ಕಲೆಗೆ ಪೂರ ರೀತಿಯೆಲ್ಲ ಸೌಕರ್ಯ ಉಂಟು. ಭಾರಿ ಖುಷಿ ಪಡೆದೆ. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವ 2ನೇ ಅತಿ ದೊಡ್ಡ ಪಾರ್ಕ್ ಇದು.
1931ರಲ್ಲಿ ಮಂಗಳೂರಿಗೆ ಬಂದಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಇಲ್ಲಿಯ ಮನೆಯೊಂದರಲ್ಲಿ ನೆಲೆಸಿದ್ದರಂತೆ. ಹಾಗಾಗಿ ಈ ಪಾರ್ಕ್ಗೆ ಮಹಾತ್ಮ ಗಾಂಧಿ ಇಲ್ಲಿಗೆ ಬಂದಿದ್ದರ ನೆನಪಿಗಾಗಿ ಗಾಂಧಿ ಪಾರ್ಕ್ ಎಂದು ಹೆಸರಿಸಲಾಗಿದೆ. ಮಂಗಳೂರಿನಲ್ಲಿರುವ ಜನರ ತನು ಮನ ತಣಿಸುವ ಪಾರ್ಕ್ಗಳ ಪೈಕಿ ಮುಂಚೂಣಿಯಲ್ಲಿರುವ ಪಾರ್ಕ್ ಎಂದು ಹೇಳಬಹುದಾದ ಗಾಂಧಿ ಪಾರ್ಕ್ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಎರಡನೇ ಅತಿ ದೊಡ್ಡ ಪಾರ್ಕ್ ಎಂಬ ಹೆಗ್ಗಳಿಕೆಯದ್ದಾಗಿದೆ. ಗಾಂಧಿ 1931ರಲ್ಲಿ ಮಂಗಳೂರಿಗೆ ಬಂದಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಇಲ್ಲಿಯ ಮನೆಯೊಂದರಲ್ಲಿ ನೆಲೆಸಿದ್ರು. ಮಹಾತ್ಮ ಗಾಂಧಿ ಇಲ್ಲಿಗೆ ಬಂದಿದ್ದರ ನೆನಪಿಗಾಗಿ ಪಾರ್ಕ್ಗೆ ಗಾಂಧಿ ಪಾರ್ಕ್ ಎಂದು ಹೆಸರಿಸಲಾಗಿದೆ. ಪಾರ್ಕ್ ಇರುವ ಪ್ರದೇಶದ ಹೆಸರು ಗಾಂಧಿನಗರವಾಗಿದೆ. ಇನ್ನು ಇಲ್ಲಿರುವ ಮಕ್ಕಳ ಪ್ಲೇನ್ ಏರಿಯಾ ಮಕ್ಕಳಿಗೆ ಹೇಳಿ ಮಾಡಿಸಿದಂತಿದೆ. ಮಕ್ಕಳ ಜಾರುಬಂಡಿ, ಜೋಕಾಲಿ, ಮಾನವ ನಿರ್ಮಿತ ಜೋಕಾಲಿ ಇಲ್ಲಿ ಕಾಣಬಹುದು. ಈ ಪಾರ್ಕ್ಗೆ ಗಾಂಧಿ ಪಾರ್ಕ್ ಅಂತ ಹೆಸರು ಬರಲು ಕಾರಣವೇನು ಅಂತ ಹೇಳ್ತೀನಿ. ಆದ್ರೆ ಅದಕ್ಕೂ ಮುನ್ನ ಸಣ್ಣ ವಿರಾಮ. ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಗಾಂಧಿ ಪಾರ್ಕ್ ಅನ್ನ 3 ವಿಭಾಗವಾಗಿ ವಿಂಗಡಿಸಲಾಗಿದೆ. ಚಿಕ್ಕ ಮಕ್ಕಳು ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ದೊಡ್ಡವರು ಪ್ರತ್ಯೇಕವಾಗಿಯೇ ಆಟವಾಡಿಯೇ ಆನಂದಿಸುತ್ತಾರೆ. ಖಾಸಗಿಯವರ ಉತ್ತೇಜನದಿಂದ ಮಹಿಳೆಯರಿಗೆ ಹಾಗೂ ಮಕ್ಕಳಿಗಾಗಿ ಓಪನ್ ಜಿಮ್ ಕೂಡ ಕಾಣಬಹುದಾಗಿದೆ. ಹಲವು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಪಾರ್ಕ್ ಸ್ಥಳೀಯರ ಮುತುವರ್ಜಿಯಿಂದ ಸುಂದರ ತಾಣವಾಗಿ ರೂಪುಗೊಂಡಿದೆ. ಅಲ್ಲದೆ ಬೆಳಿಗ್ಗೆ ಹಾಗೂ ಸಂಜೆ ಆಗುತ್ತಿದ್ದಂತೆ ಸುತ್ತಮುತ್ತಲಿನ ಜನರು ಆಗಮಿಸಿ ಪಾರ್ಕ್ನ ಸೌಂದರ್ಯವನ್ನ ಸವಿಯುತ್ತಾರೆ. ಇದೇ ರೀತಿಯಲ್ಲಿಗೆ ಮಂಗಳೂರಿನ ಹಲವು ಕಡೆಗಳಲ್ಲಿರುವ ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡಲು ಪಾಲಿಕೆ ಪ್ಲಾನ್ ಮಾಡಿದೆ. ಎಲ್ಲರೂ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಇದರ ಒಂದು ಸದುಪಯೋಗ ಪಡಿತಾ ಇದ್ದಾರೆ. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ, ಏಜ್ಡ್ ಪರ್ಸನ್ಗಳು ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ಇದೇ ರೀತಿಯ ಒಂದು ಮಾದರಿಯಲ್ಲಿ ಮಹಾನಗರ ಪಾಲಿಕೆ ವ್ಯವಸ್ಥೆಯಲ್ಲಿ ಉಳಿದ ಅಂತಹ ಪಾರ್ಕ್ಗಳನ್ನು ಕೂಡ ಒಂದು ಅಭಿವೃದ್ಧಿಯನ್ನು ಗೊಳಿಸುವಂಥ ಒಂದು ನಾವು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ.
ಪಾರ್ಕ್ನ ಒಂದು ಭಾಗದಲ್ಲಿ 5 ವರ್ಷದೊಳಗಿನ ಮಕ್ಕಳಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಲ್ಲಿ ಅವರ ವಯಸ್ಸಿಗೆ ಅನುಗುಣವಾದ ಆಟದ ಪರಿಕರಗಳು ಇಲ್ಲಿ ಇವೆ. ಇನ್ನೊಂದು ಭಾಗದಲ್ಲಿ 6 ರಿಂದ 12 ವರ್ಷದೊಳಗಿನ ಮಕ್ಕಳು ಆಟವಾಡುತ್ತಾರೆ. ಮತ್ತೊಂದು ಭಾಗದಲ್ಲಿ ದೊಡ್ಡ ಮಕ್ಕಳು ಮನೋರಂಜನೆ ಪಡೆದುಕೊಳ್ಳುತ್ತಾರೆ. ಮಣ್ಣಕುಟ್ಟೆ ಊರ್ವ ಮಾರ್ಕೆಟ್ ಜಂಕ್ಷನ್ನ ನಡುವೆ ಇರುವ ಈ ಪಾರ್ಕ್ಗೆ ನಗರದ ಪ್ರತಿಷ್ಠಿತ ಕುಟುಂಬವೊಂದು ಹಲವು ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ. ತಮ್ಮ ಹೆಸರನ್ನು ಹೇಳಿಕೊಳ್ಳಲು ಬಯಸದ ಅವರು ಮಕ್ಕಳೊಂದಿಗೆ ಬೆರೆತು ಆನಂದ ಪಡೆಯುತ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್, ವಾಯು ವಿಹಾರಕ್ಕೆಂದು ಹೇಳಿ ಮಾಡಿಸಿದ್ದು. ಈ ಪಾರ್ಕಿನ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಕಾಂಕ್ರೀಟ್ ಕಾಲುದಾರಿ ನಿಮ್ಮನ್ನು ಮುಂದಕ್ಕೆ ಕರೆದೊಯ್ಯುತ್ತದೆ. ನಗರದಲ್ಲಿ ಅಪರೂಪ ಎನಿಸುವ ಹಸಿರು ವಾತಾವರಣ ನಿಮ್ಮ ಮುಂದೆ ಅನಾವರಣಗೊಳ್ಳುತ್ತದೆ. ಬೆಳ್ಳಂಬೆಳಗ್ಗೆ ಮಂಜು ಮುಸುಕಿದ ವಾತಾವರಣ ಇದ್ದರಂತೂ ಕೇಳುವುದೇ ಬೇಡ. ಮುಸ್ಸಂಜೆ ಮಂದ ಬೆಳಕಿನ ವಾತಾವರಣದಲ್ಲಿ ನೋಡಬೇಕು ಅದರ ಸೊಬಗನ್ನು. ಜಾಗಿಂಗ್ ಮಾಡಲೆಂದೇ ಅಳವಡಿಸಲಾಗಿರುವ ಉದ್ದದ ಟ್ರ್ಯಾಕ್ನಲ್ಲಿ ಬೆಳಗ್ಗೆ ಮತ್ತು ಸಂಜೆ ಜನಸಂದಣಿ ಹೆಚ್ಚಾಗಿರುತ್ತದೆ. ಪಾರ್ಕಿನಲ್ಲಿ ಅಲ್ಲಲ್ಲಿ ಆಸನಗಳನ್ನು ನಿರ್ಮಿಸಲಾಗಿದೆ. ಹುಲ್ಲು ಹಾಸಿನಲ್ಲಿ ಕೆಲವರು ಯೋಗಾಭ್ಯಾಸ, ಲಾಫ್ಟರ್ ಕ್ಲಬ್ ಸದಸ್ಯರ ನಗುವಿನ ಕ್ಲಾಸ್ ಮತ್ತು ಇತರೆ ಚಟುವಟಿಕೆಗಳು ನಡೆಯುತ್ತವೆ. ಈ ಪಾರ್ಕ್ ಮಂಗಳೂರಿನ ಜಂಜಟದ ಬದುಕಿನ ನಡುವೆ ಜನರಿಗೆ ಉತ್ತಮ ಆರೋಗ್ಯ ಕಾಪಾಡುವುದಕ್ಕೆ ಸಹಕಾರಿಯಾಗಿದೆ. ಇಲ್ಲಿ ಜಾಗಿಂಗ್ ಆದರೂ ಮಾಡಬಹುದು, ಯೋಗಾಭ್ಯಾಸವಾದರೂ ಮಾಡಬಹುದು, ವಾಕಿಂಗ್ ಅಥವಾ ಇನ್ನಾವುದೇ ರೀತಿಯ ಶಾರೀರಿಕ ವ್ಯಾಯಾಮ ನಡೆಸುವುದಕ್ಕೆ ಅವಕಾಶವಿದೆ. ಇಂತಹ ಪಾರ್ಕ್ ಸೌಲಭ್ಯ ಎಲ್ಲೆಡೆ ಇದ್ರೆ ಇನ್ನೂ ಉತ್ತಮ. ಈ ದಿಸೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಯೋಚಿಸಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ವಿ4 ನ್ಯೂಸ್.